ಈ ಯೋಗೀಶ್ವರ ಮಠದಲ್ಲಿ ತಾವು ಕೇಳಿದ ಹಾಗೆ ಧೂಮ್ರಾವತಿಯ ಒಂದು ಚರಿತ್ರೆ. ಈ ಮಠ ಉಂಟಾಗುವ ಮುಂಚೆಯೇ ಪರಶುರಾಮರು ತಪಸ್ಸು ಮಾಡುವಂತಹ ಸಮಯದಲ್ಲಿ ಈ ಧೂಮ್ರಾವತಿ, ಮರುಳು ಧೂಮ್ರಾವತಿ ಅಂತ ಇದಕ್ಕೆ ಹೆಸರು. ಮರುಳು ಅಂತ ಹೇಳಿದರೆ ಕೆಲವರು ಹುಚ್ಚರು ಅಂತ ಹೇಳ್ತಾರೆ. ಹುಚ್ಚರಲ್ಲ, ಮರುಳು, ಮನಸ್ಸನ್ನು ಮರುಳು ಮಾಡುವಂತಹ ಒಂದು ತಾಯಿ. ಈ ಮಠದಲ್ಲಿ ಮಣ್ಣಿನಲ್ಲಿ ನೆಲೆಯಾಗಿದ್ದರು ಅಂತ ಒಂದು ಇತಿಹಾಸ ಉಂಟು. ಆದದ್ರಿಂದ ಅದಕ್ಕೊಂದು ಉದಾಹರಣೆ ಏನು ಅಂತ ಹೇಳಿದರೆ, ಒಂದು ವರ್ಷ 12 ವರ್ಷಕ್ಕೊಂದು ಸಲ ಬರುವಂತಹ ಈ ಬಾರಹ ಪಂಥಿನ ಯಾರಲ್ಲಿ ಪ್ರಧಾನ ಗುರುಗಳಾಗಿ ರಾಜಾಂಬ ನಾಮಕರಣ ಮಾಡಿ ಅವರನ್ನು ಪಟ್ಟಕ್ಕೇರಿಸ್ತಾರೋ, ಅವರು ಪಟ್ಟಕ್ಕೇರುವ ಮುಂಚೆ ನಮ್ಮ ಕದ್ರಿ ದೇವಸ್ಥಾನ ಹಾಗೂ ಮಠ ಇದು ಬೇರೆ ಬೇರೆ ಅಲ್ಲ, ಒಂದೇ. ಮಧ್ಯದಲ್ಲಿ ಮಲರಾಯ ಇದ್ದಾನೆ, ಅವನು ಮಠಕ್ಕೂ ಸಾರಥಿ, ದೇವಸ್ಥಾನಕ್ಕೂ ಸಾರಥಿ. ಹೀಗೆ ಈ 12 ವರ್ಷದ ಒಂದು ಪರಂಪರೆ ನಡೆಯುವಂತಹ ಮಠ ಇದು. ಈ 12 ವರ್ಷದಲ್ಲಿ ಪರಂಪರೆಯಾಗಿ ನಡೆಯುವಾಗ ರಾಜರಿಗೆ ಕೂತ್ಕೊಳ್ಳುವಂಥ ಸ್ಥಾನಮಾನ ಬೇರೆಯೇ ಉಂಟು. ಆದರೆ ತಂತ್ರಿಗಳು ಅಭಿಷೇಕ ಮಾಡಿದ ಮೇಲೆ ಸಾಧು ಸಂತರು ಅರಸರನ್ನು, ಈಗ ವರ್ತಮಾನಕ್ಕೆ ನಡೆಯುವಂಥ ಅರಸರನ್ನು ಪೀಠದಲ್ಲಿ ತಂದು ಇಲ್ಲಿ ಕೂರಿಸಬೇಕು ಅಂತ. ಆಮೇಲೆ ಅವರಿಗೆ ಇಲ್ಲಿಯ ಒಂದು ಪಟ್ಟದ ಕತ್ತಿ ಅಂತಿದೆ. ಆ ಕತ್ತಿಯನ್ನು ಇದ್ದ ಮುಂಚಿನ ರಾಜರು, ಅಂದರೆ ಅವರು ಮುಕ್ತ ಮಾಡಿ ಹೋಗುವಂತಹ ಪುರುಷರು, ಇದನ್ನು ನೀನು ಚೆನ್ನಾಗಿ ನಡೆಸು ಅಂತ ಹೇಳಿ ಅವರ ಕೈಗೆ ಒಪ್ಪಿಸುವಂತಹ ಸಂಪ್ರದಾಯ ಮಂಚದ ಮೇಲೆಯೇ ಆಗುತ್ತೆ. ಅದಕ್ಕೆ ಸಾಕ್ಷಿಯೇ ಮರುಳು ಧೂಮ್ರಾವತಿ. ಹಾಗಾಗಿ ಆ ಒಂದು ಉತ್ಸವದ ಕಾಲದಲ್ಲಿ ನವರಾತ್ರಿಯಲ್ಲಿ 9 ದಿವಸ ಈ ಮಠದಲ್ಲಿ ಘಟಸ್ಥಾಪನೆಯಾಗಿ ಅಮಾವಾಸ್ಯೆ ದಿವಸ ಕೆಳಗಿನ ಎಲ್ಲ ಬ್ರಾಹ್ಮಣರಿಗೆ ಬರಬೇಕು, ಅವರೆಲ್ಲ ಇಲ್ಲಿಯ ಪಡಿದಾನ ತೊಗೊಂಡು ಹೋಗ್ಬೇಕು. ಮಾರನೇ ದಿವಸ ಕಲಶ ಸ್ಥಾಪನಕ್ಕೆ ಬರಬೇಕು. ಇದೆಲ್ಲ ತಂತ್ರಿಗಳಿಗೂ ರಾಜರಿಗಿರುವಂತಹ ಸಂಬಂಧ ಈ ಕ್ಷೇತ್ರದಲ್ಲಿ. ಹಾಗೆ ಆ ಒಂದು ಘಟಸ್ಥಾಪನೆ ಮಾಡಿ ಅದಕ್ಕೆ 7 ವರ್ಷದ ಹುಡುಗ ಬಟುಕು ಅಂತ ಒಬ್ಬ ಕೂತ್ಕೊಳ್ಬೇಕು, 7 ವರ್ಷದ ಹುಡುಗಿ ಕನ್ಯಾ ಅಂತ ಕೂತ್ಕೋಬೇಕು. ದೇವರಿಗೆ ಪೂಜೆ ಆಗುವಾಗ ಅವರಿಗೆ ಪೂಜೆ ನಾವು ಮಾಡಬೇಕು. ಇದು 9 ದಿವಸ ನಡೆಯುವಂತಹ ಕ್ರಮ. ಕೊನೆಯ ದಿವಸ ಕನ್ಯಾ ಪೂಜೆ ಅಂತ ಇರ್ತದೆ, ನವಮಿ. ಆ ನವಮಿ ಪೂಜೆಗೆ ಸ್ವಾಮಿಗಳು ಈ ವಠಾರಕ್ಕೆಲ್ಲ ಹೋಗಿ ಅಲ್ಲಿ ಎಲ್ಲರಿಗೂ ಆದೇಶ ಮಾಡಿ, ಅಂದರೆ ಆದೇಶ ಅಂತ ಹೇಳಿದರೆ ನಮ್ಮಲ್ಲಿ ನಮಸ್ತೆ ಅಂತ ಹೇಳ್ತಾರೆ, ದೇವರಿಗೆ ಪ್ರಣಾಮ ಮಾಡಿ ಬರಬೇಕು. ಬರುವಾಗ ಇಲ್ಲಿ ಹೆಂಗಸರು 9 ಜನ, ಅದಕ್ಕೆ ತಿಪಿಲೆ ಬತ್ತಿ ಅಂತ ಹೇಳ್ತಾರೆ, ಆ ಬತ್ತಿಯನ್ನು ಮಾಡಿ ನಿಲಂಜನ ಮಾಡಿ ಅವರಿಗೆ ಆರತಿ ಮಾಡಿ ಒಟ್ಟಿಗೆ ಕರ್ಕೊಂಬಂದು ಈ ಮಂಚದ ಮೇಲೆ ಕೂರಿಸುವಂತಹ ಒಂದು ಸಂಪ್ರದಾಯ ಇವತ್ತಿಗೂ ನಡೀತಾ ಉಂಟು. ಅನಾನುಕೂಲ ಆದಾಗ, ಪರಿಸ್ಥಿತಿಗೆ ಸ್ವಲ್ಪ ತೊಂದರೆ ಆದಾಗ 2 ತೆಂಗಿನಕಾಯಿ ಇಟ್ಟು ಅದನ್ನು ಪೂಜೆ ಮಾಡುವಂತಹ ಸಂಪ್ರದಾಯವು ಉಂಟು. ಹಾಗಾಗಿ ಈ ದೇವತೆ ಇಲ್ಲಿಯ ಬಹಳಷ್ಟು ಕಾರಣಿಕ ದೇವತೆ. ಏಕೆಂತೇಳಿದರೆ ಇವೊಂದಿಗೂ ನಮ್ಮ ಅಗೋಚರದಲ್ಲಿ ತಾಯಿ ನಮಗೆ ಬಹಳಷ್ಟು, ನಮ್ಮ ರಾಜರಿಗೆ ಒಂದು ಸಲ ಅವರಂದರೆ ಉತ್ತರ ಭಾರತದವರು, ಅವರಿಗೆ ಅಷ್ಟು ಅದರಲ್ಲಿ ಅಭಿಮಾನ ಇಲ್ಲ ಅಥವಾ ನಂಬಿಕೆ ಇಲ್ಲ. ಅವರು ಬಂದ ಫಸ್ಟ್ ಅಲ್ಲ 2ನೇ ವರ್ಷಕ್ಕಾಗೋ ಮೇಲಿಂದ ಕಂಡಿದ್ದಾಳೆ. ಮಾನಸವರದ್ದು ನನ್ನ ಹತ್ರ ಕೇಳಿದರು, ಅದು ಎಂಥದ್ದು ಮೇಲೆ ಕಂಡದ್ದು ನನಗೆ, ಅದು ಹೀಗೆ ಅಂತ ಹೇಳಿದೆ ನಾನು. ಆಮೇಲೆ ಅವರು ನಿತ್ಯವೂ ಅದಕ್ಕೆ ನಂಬಿಕೆಯಿಂದ ಭಕ್ತಿಯಿಂದ ಕೈ ಮುಗಿಯುವಂತಹ ಒಂದು ಸಂಪ್ರದಾಯ ಇಟ್ಕೊಂಡಿದ್ರು. ಇದು ಹಳೆಯ ಕಾಲ ಅಂತ ಹೇಳಿದರೆ ಈ ಭೂಮಿ ಉಂಟಾದದ್ದೇ ಇಲ್ಲಿ ಪರಶುರಾಮರಿಂದ. ಆದರೆ ಪರಶುರಾಮರು ಕೂಡ ಇಲ್ಲೇ ತಪಸ್ಸು ಮಾಡಿದ್ದು. ಇದಕ್ಕೆ ಕದಳಿವನ ಅಂತ ಹೆಸರಿಟ್ಟವರು ಕೂಡ ಅವರೇ. ಆದರೆ ಉತ್ತರ ಭಾರತದಲ್ಲಿ ಕಾಶಿ ವಿಶ್ವನಾಥ, ಕದ್ರಿಯಲ್ಲಿ ಮಂಜುನಾಥ. ಕಾಶಿ ವಿಶ್ವನಾಥನಿಗೂ ಕದ್ರಿ ಮಂಜುನಾಥನಿಗೂ ಏನು ವ್ಯತ್ಯಾಸ ಇಲ್ಲ. ನಾವು ಅಲ್ಲಿಗೆ ಹೋದರೆ ಅಲ್ಲಿ ಅವರು ಕೇಳ್ತಾರೆ, ನೀವು ದಕ್ಷಿಣ ಕಾಶಿಯನ್ನು ಬಿಟ್ಟು ನಮ್ಮಲ್ಲಿಗೆ ಯಾಕೆ ಬಂದಿರಿ? ಗಂಗೆ ಹರಿದು ಬಂದದ್ದು ನಮ್ಮಲ್ಲಿಗೆ ಬಂದಿದ್ದಾಳ ಅಂತ.
ಇನ್ನೊಂದು ಇಲ್ಲಿಯ ವಿಶೇಷ, ಇವತ್ತು ದೇವಸ್ಥಾನ ಸರ್ಕಾರದ ಅಧೀನದಲ್ಲಿ ಉಂಟು, ಅದರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೂ ಮಠದಲ್ಲಿ, ಅಲ್ಲಿ ದೇವಸ್ಥಾನದಲ್ಲಿ ಹೆರಿಡಟ್ರಿ ಟ್ರಸ್ಟ್ ಇರಲಿ, ಯಾರೇ ಇರಲಿ, ಮಠಾದಿಗಳ ಪಾತ್ರ ಭಾರಿ ಪ್ರಾಮುಖ್ಯ. ಅದು ದೇವರಿಗೆ ಸಮಾನವಾದಂತಹ ಒಂದು ಕೆಲಸ. ಈ ಕಾರ್ಯಕ್ಕಾಗಿ ಈ ದೇವತೆ, ಆ ದೇವರಿಗೆ ನಾವು ನೇಮಕ್ಕೆ ದಿವಸ ಇಡುವಾಗ ತಂತ್ರಿಗಳ ಹತ್ರ ಕೇಳಿ, ಅವರು ಕೊಟ್ಟ ದಿವಸವನ್ನು ಇವರಿಗೆ ನೇಮಕ ಮಾಡಿ, ಅದರಲ್ಲಿ ತಂತ್ರಿಗಳು ಹಾಗೆ ಆಚಾರ್ಯವರಿಯರು ಎಲ್ಲರೂ ಬಂದು ಸೇರಿ ಆ ಧೂಮ್ರಾವತಿಯ ಸೇವೆಯನ್ನು ಮಾಡಿಸುವುದು ಇಲ್ಲಿಯ ಸಂಪ್ರದಾಯ. ಸಣ್ಣ ಪ್ರಾಯದಲ್ಲಿ, ಅಂದರೆ ಮಠ ಮುಳಿದಿತ್ತಿದು, ಮುಳಿದ್ರೆ ಗೊತ್ತಲ್ಲ, ಹುಲ್ಲು, ಮುಳ್ಳಿನ ಚಾವಣಿ ಇದ್ದಾಗ ನಾನು ಒಂದು 4 ವರ್ಷದ ಹುಡುಗ. ಆಗ ಕದ್ರಿ ದೇವಸ್ಥಾನದ ಜಾತ್ರೆ, ಆ ಜಾತ್ರೆ ಸಮಯದಲ್ಲಿ ಇದಕ್ಕೆ ಬೆಂಕಿ ಬಿತ್ತು. ಆಗ ಇಲ್ಲಿಯ ಸ್ವಾಮಿಗಳು ಚಮೇಲಿನಾಥ್ಜಿ ಅಂತೇಳಿ, ಕಪಲಾನಿ ಪಂಥವ್ರದ್ದು, ಅವರು ಸ್ವಲ್ಪ ಪವರ್ಫುಲ್ಲು, ಯಾರು ಹೋಗಬಾರ್ದು, ಯಾರು ನೀವು ಅದನ್ನ ಬೆಂಕಿ ನಂದಿಸಬಾರ್ದು, ನಾನು ಅದನ್ನು ನೋಡಿಕೊಳ್ತೇನೆ ಅಂತ ಹೇಳಿದರು. ಆದರೂ ಸೇರಿದಂತಹ ಜನ ಕೆರೆಯಿಂದ ಕೈಗೆ ಕೈ ಪಾಸ್ ಮಾಡಿ ಇಲ್ಲಿಗೆ ನೀರು ತಂದು ಒಂದು ಮಾಡಿದ ನೆನಪು ನನ್ನ ತಲೆಯಲ್ಲಿ ಇವತ್ತಿಗೂ ಉಂಟು. ಆ ನಂತರ ಇದೇ ಈಗ ನಿಮಗೆ ನಾನು ಹೇಳಿದೆ, 7 ವರ್ಷದ ಹುಡುಗ ಇಲ್ಲಿ ಪೂಜೆಗೆ ಬೇಕು, ಒಂದು ಕನ್ಯಾ ಬೇಕು ಅಂತೇಳಿ ನಮ್ಮ ಸ್ವಾಮಿಗಳೇ ನನ್ನನ್ನು ಕರ್ಕೊಂಡು ಬಂದು ಅಲ್ಲಿಂದ ಇಲ್ಲಿವರೆಗೆ, ಅಂದರೆ ನಮ್ಮ ತಂದೆ ತಾಯಿ, ನಮ್ಮ ಬಂಧು ಬಳಗ ಯಾರೂ ಇಲ್ಲ. ಆದ್ದರಿಂದ ಆ ಭಗವಂತನ ಸೇವೆಗೆ ಗುರುಗಳು ಅನುವು ಮಾಡಿಕೊಟ್ಟರು. ಆ ಸೇವೆಯನ್ನು ನಾನು ಇಂದಿನವರೆಗೂ ಮಾಡುತ್ತಾ ಬಂದಿದ್ದೇನೆ. ಭೈರವನ ಸನ್ನಿಧಿಯಲ್ಲಿ ಭೈರವನ ಅರ್ಚಕನಾಗಿಯೂ, ಭದ್ರಕಾಳಿ ಅರ್ಚಕನಾಗಿಯೂ, ಮಠದ ಎಲ್ಲ ಕಡೆ ಏನೇನುಂಟ, ಕದ್ರಿ ದೇವಸ್ಥಾನದ ಜಾತ್ರೆ ಸಮಯದಲ್ಲೂ ಅರಸರೊಟ್ಟಿಗೆ ನಾನು ಹೋಗ್ತೇನೆ. ಹಾಗಾಗಿ ಆ ಒಂದು ದೇವರು ನನಗೆ ಕೊಟ್ಟಂತಹ ಸೌಭಾಗ್ಯವನ್ನು ನಾನು ಎಂದಿಗೂ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯವಿಲ್ಲ. ಆದರೆ ನೀವೆಲ್ಲ ಬಂದು ಇಷ್ಟೆಲ್ಲ ಒಂದು ಇಲ್ಲಿಯ ಉತ್ಸಾಹ ತಗೊಂಡು ಇದನ್ನೆಲ್ಲ ಕೇಳಲಿಕ್ಕೆ ಇಷ್ಟಪಟ್ಟದ್ದು ನಮಗೆ ಭಾರಿ ಸಂತೋಷದ ವಿಷಯ. ಯದ್ಭವಂ ತದ್ಭವತಿ. ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆ ಇಲ್ಲಿಯ ಗುರು ಪರಂಪರೆ ಬಹಳ ದೊಡ್ಡದು. ಆ ಗುರು ಪರಂಪರೆ ಕೂಡ ನಿಮ್ಮ ಈ ಸಂಸ್ಥೆಗೆ ಅನುಗ್ರಹ ಮಾಡಲಿ ಅಂತ ಕೇಳ್ಕೊಳ್ತೇನೆ. ಹೀಗೆ ನಾವು ಈ ಜಾಗದಲ್ಲಿ ಬೆಳೆದು ಬಂದಿದ್ದೇವೆ. ಇವತ್ತಿಗೂ ದೇವರು ನಮ್ಮ ಸೇವೆಯನ್ನು ಮಾಡಿಸ್ತಾನೆ, ಆರೋಗ್ಯ ಕೊಟ್ಟಿದ್ದಾನೆ, ಮಾಡ್ತಾ ಇದ್ದೇನೆ. ಮುಂದಕ್ಕೂ ಅವನು ನಮ್ಮನ್ನು ನಡೆಸಬೇಕು ಅಂತ ನಮ್ಮದು